ರಾಜ್ಯದಲ್ಲಿ ವಾಮಮಾರ್ಗದಿಂದ ಅಧಿಕಾರ ಹಿಡಿದ ಬಿಜೆಪಿಯು ಮುಂದಿನ ಸಂಪುಟ ವಿಸ್ತರಣೆಯ ಬಳಿಕ ಧೂಳಿಪಟವಾಗಲಿದೆ ಎಂದು ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಮೊಹಮ್ಮದ್ ಕುಂಞೆ ಭವಿಷ್ಯ ನುಡಿದಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ತುರ್ತು ಪರಿಹಾರ ಕೇಂದ್ರದ ಖಜಾನೆಯಲ್ಲಿ ನಯಾ ಪೈಸೆ ಇಲ್ಲ. ಹೊಸ ಸರ್ಕಾರ ಬಂದರೂ ಯಾವುದೇ ನೂತನ ಯೋಜನೆಗಳನ್ನು ಘೋಷಿಸುತ್ತಿಲ್ಲ. ಜಿಲ್ಲೆಯ ಶಾಸಕರು ವಿಧಾನ ಪರಿಷತ್ನ ಸದಸ್ಯರಿಗೆ ನೀಡುತ್ತಿದ್ದ ಅನುದಾನದಲ್ಲೂ ಭಾರಿ ಕುಸಿತ ಕಂಡಿದೆ. ಒಂದೊಂದು ರೂಪಾಯಿಗೂ ಕೈಪೊಡ್ಡಿ ನಿಲ್ಲುವ ಪರಿಸ್ಥಿತಿ ಇದೆ. ರಾಜ್ಯದಲ್ಲಿ ವಾಮಮಾರ್ಗದಿಂದ ಅಧಿಕಾರ ಹಿಡಿದ ಬಿಜೆಪಿಯು ಮುಂದಿನ ಸಂಪುಟ ವಿಸ್ತರಣೆಯ ಬಳಿಕ ಧೂಳಿಪಟವಾಗಲಿದೆ ಎಂದು ಅವರು ಹೇಳಿದರು. ರಾಜ್ಯದಾದ್ಯಂತ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷರು ಹಾಗೂ ಸದಸ್ಯರನ್ನ ನೇಮಕ ಮಾಡಲಾಗುವುದು. ಈ ಬಗ್ಗೆ ಸಮಿತಿ ರಚನೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಕೆಲಸಗಳಿಲ್ಲ, ಸರ್ಕಾರ ನಿಷ್ಕ್ರಿಯವಾಗಿದೆ. ಯಾವತ್ತಿ ಈ ಸರ್ಕಾರ ನನ್ನ ಲೆಕ್ಕಾಚಾರ ಪ್ರಕಾರ ಹೆಚ್ಚು ದಿನ ಬಾಳುವುದಿಲ್ಲ. ಈ ಸಂಪುಟ ವಿಸ್ತರಣೆ ಆದ ಕೂಡಲೇ ಸರ್ಕಾರ ಹೋಗ್ತದೆ ಅಂತ ಹೇಳುವಂಥ ಜನಾಭಿಪ್ರಾಯ ಬಲ್ಲ ಮೂಲಗಳಿಂದ ಬಂದ ಪ್ರಕಾರ ಇದು ನಿಲ್ಲುವುದಿಲ್ಲ. ಈ ಸರ್ಕಾರ ಆದಷ್ಟು ಬೇಗ ಹೋಗ್ತದೆ. ಸಂಪುಟ ವಿಸ್ತರಣೆ ಆದ ಕೂಡಲೇ ಯಾವ ವಾಮ ಮಾರ್ಗದಿಂದ ಈ ಸರ್ಕಾರವನ್ನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಿಡಿದ್ರೋ ಆ ವಾಮ ಮಾರ್ಗದಿಂದಲೇ ಈ ಸರ್ಕಾರ ಅವರಿಂದಲಾಗೆ ಹೋಗ್ತದೆ ಅಂತ ಹೇಳೋದಕ್ಕೆ ಯಾವುದೇ ಸಂದೇಶವಿಲ್ಲ. ಇವತ್ತಿನ ನಿನ್ನೆ ಮೊನ್ನೆಯ ಪರಿಸ್ಥಿತಿ ನೋಡಿದರೆ ರಾಜ್ಯದಲ್ಲಿ ಆ ರೀತಿ ಪರಿಸ್ಥಿತಿ ಎದುರಾಗಿದೆ. ಇವತ್ತಿನವರೆಗೂ ಒಂದೇ ಒಂದು ಪರಿಸ್ಥಿತಿ ಇಲ್ಲ. ಯಾವುದೇ ಯೋಜನೆಗಳ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಆರೋಗ್ಯ ಸ್ಕೀಮಲ್ಲಿ ₹1 ಈಗ ಬರ್ತಾ ಇಲ್ಲ. ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸ್ತದೋ, ನಾವು ಆ ಯೋಜನೆ ಮಾಡಿದ್ದೇವೆ, ಈ ಯೋಜನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಹೊರತು ಯಾವುದು ಇದಷ್ಟಕ್ಕೆ ಅನುಷ್ಠಾನ ಆಗಲಿಲ್ಲ. ಈ ಸರ್ಕಾರ ನಾನು ತಿಳಿದ ಮಟ್ಟಿಗೆ, ನಮ್ಮ ಪಕ್ಷ ತಿಳಿದ ಮಟ್ಟಿಗೆ ಹೆಚ್ಚು ದಿನ ಬಾಳುವುದಿಲ್ಲ ಅಂತ ಹೇಳುವ ಪರಿಸ್ಥಿತಿ ಯಾವ ವಾಮ ಮಾರ್ಗದಿಂದ ಬಂದಿದ್ದೋ ಅದೇ ವಾಮ ಮಾರ್ಗದಿಂದ ಈ ಸರ್ಕಾರ ಆದಷ್ಟು ಬೇಗ ಹೋಗ್ತದೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಮುಖಾಂತರ ತಿಳಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಅಜೀಜ್ ಕುದ್ರೋಳಿ, ಸುಶೀಲ್ ನೂರನ್ನ, ಅಕ್ಷಿತ್ ಸುವರ್ಣ, ಸುಮತಿ ಹೆಗ್ಡೆ ಉಪಸ್ಥಿತರಿದ್ದರು.